ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೌಕೆಡೆದುಕೊಂಡು ಹೊಸಗುರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಾತೊಂದಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಕೊಲ್ಯ ಘಟಕದ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು ಸಂವಾದ ಕಾರ್ಯಕ್ರಮ ಸೋಮೇಶ್ವರ ಕೋಟೆಕಾರ್ ಆನಂದಾಶ್ರಮ ಪ್ರೌಢಶಾಲೆ ಶನಿವಾರ ಮಧ್ಯಾಹ್ನ ನಡೆಯುತ್ತದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಕೊಲ್ಯ ಘಟಕದ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು ಸಂವಾದ ಕಾರ್ಯಕ್ರಮ ಸೋಮೇಶ್ವರ ಕೋಟೆಕಾರು ಆನಂದಾಶ್ರಮ ಪ್ರೌಢಶಾಲೆ ಶುಕ್ರವಾರ ಮಧ್ಯಾಹ್ನ ಅಟ್ಟನೆ ಮಲ್ತದಿದ್ದರು. ಆನಂದಾಶ್ರಮ ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯರು ಗುರುಮೂರ್ತಿ ಕಾರ್ಯಕ್ರಮನ ಉದೀಪನ ಮಲ್ತದು. ಯುವ ವಾಹಿನಿ ಘಟಕ ಪಂಪುನ ಸಂಘ ಸಂಸ್ಥೆಲು ನಾರಾಯಣ ಗುರುಕುಲಿನ ಆದರ್ಶನ ದೀವೊಂದು ಮಸ್ತ್ ಬೇಲೆನ ಮಲ್ತೊಂದುಲ್ಲೇರು ಅವಿನ ಕೈತಲ ಅತ್ತಂಡಲ ದೂರದ್ದು ತೂವೊಂದುಲ್ಲೆ ಇಂಚಿನ ಸಂಘ ಸಂಸ್ಥೆಲದ ಸಮಾಜಮುಖಿ ಬೇಲಿರ್ದು ಸಮಾಜದ ಆದರ್ಶನ ಜನಕ್ಲೆಡ ಮೂಡಿಸಾರಾಪುಂಡು ಎಡ್ಡೆ ಬಾಂಧವ್ಯನ ಬುಲೆಪಾಯರಾಪುಂಡು ಪಂಡದು ತಿರುಪಾಯರು. ನಾವು ಪರೀಕ್ಷೆಗೆ ಬಹಳ ಸಮೀಪದಲ್ಲಿರುವ ಹಂತದಲ್ಲಿ ಯುವ ವಾಹಿನಿ ಘಟಕ ಇವರು ನಮ್ಮನ್ನು ವಿನಂತಿಸಿಕೊಂಡಾಗ ಸಾಕಷ್ಟು ಬಾರಿ ನಾವು ಈ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದ್ವಿ. ಆದರೂ ಸಹ ಮೇಡಮ್ನವರು ಸಿಕ್ಕಿದ್ದಾರೆ ಅಂತ ಹೇಳಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಬೇಕಾಯಿತು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಅವರು ಅಪಾರವಾದಂಥ ಜ್ಞಾನವನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ, ಸಂವಾದ ಮಾಡೋದ್ರ ಮೂಲಕ ನಮಗೆ ಇನ್ನಷ್ಟು ಶಾಲೆಯಲ್ಲಿ ಉತ್ತಮವಾದಂಥ ಶಿಸ್ತನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯುವ ವಾಹಿನಿ ಘಟಕ ಏನು ಸಂಘ ಸಂಸ್ಥೆಗಳು ನಾರಾಯಣ ಗುರುಗಳ ಆದರ್ಶವನ್ನು ಇಟ್ಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾನು ಹತ್ತಿರದಿಂದ ಅಲ್ಲದಿದ್ರೂ ಸಹ ದೂರದಿಂದ ನೋಡ್ತಾ ಇದ್ದೇನೆ. ಇಂಥ ಸಂಘ ಸಂಸ್ಥೆಗಳ ಸಮಾಜಮುಖಿ ಕೆಲಸ ಕಾರ್ಯಗಳಿಂದ ಸಮಾಜದಲ್ಲಿ ಏನು ನಮ್ಮ ಆದರ್ಶಗಳನ್ನು ಜನರಲ್ಲಿ ಮೂಡಿಸ್ಲಿಕ್ಕಾಗ್ತದೆ, ಒಂದು ಉತ್ತಮವಾದಂಥ ಬಾಂಧವ್ಯನ ಬೆಳೆಸಲಿಕ್ಕಾಗ್ತದೆ, ಉತ್ತಮವಾದಂಥ ಸಂಸ್ಕೃತಿಯನ್ನು ಎಲ್ಲರಲ್ಲಿ ರೂಢಿಸ್ಲಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಯುವ ವಾಹಿನಿ ಘಟಕ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಳೆಗಾಲದಲ್ಲಿ ನನಗೆ ಒಂದು ಕೊಡೆಯನ್ನು ಇಟ್ಕೊಂಡಾಗ ಎಂಥ ಜೋರು ಮಳೆ ಬಂದರೂ ಸಹ ಆ ಒಂದು ಕಡೆ ಇಂದಾಗಿ ನಾವು ಧೈರ್ಯದಲ್ಲಿ ನಾವು ಮುಂದೆ ಹೋಗ್ತೇವೆ. ಅದೇ ಕೊಡೆ ಇಲ್ಲದೆ ಮಳೆ ಹನಿ ಬೀಳ್ತಾ ಇದ್ರೂ ಸಹ ಅದೊಂಥರ ಕಿರಿಕಿರಿ ಆಗ್ತದೆ. ಅದೇ ರೀತಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ನಡಿಬೇಕಾದ್ರೆ ಇನ್ನೊಬ್ಬರ ಸಹಕಾರ ಬೇಕಾಗ್ತದೆ. ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆ ಸಹ ಉತ್ತಮವಾಗಿ ಬೆಳಿಬೇಕಾದ್ರೆ ನಿಮ್ಮಂಥ ಘಟಕಗಳ ಸಂಘ ಸಂಸ್ಥೆಗಳ ಸಹಕಾರ ಸಹ ನಮಗೆ ಅಗತ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಮುಂದೆ ನಮ್ಮ ಶಾಲೆಗೆ ಸಹ ನಿಮ್ಮಿಂದ ಉತ್ತಮವಾದಂಥ ಸಹಕಾರ ಸಿಗಲಿ, ನಿಮ್ಮಿಂದ ಆಗ್ತಾ ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಉತ್ತಮವಾಗಿ ನಡೀಲಿ ಅಂತ ಕಾರ್ಯಕ್ರಮಕ್ಕೆ ಮಲ್ಲಪಿನ್ನೆರಾದ ಪಾಲ್ಪಡೇನ ಬೆಂಗಳೂರು ಹೈಕೋರ್ಟ್ ವಕೀಲರು ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ಪಾತೆರೊಂದು ವಿದ್ಯಾರ್ಥಿ ಜೀವನ ಪಂಡ ಅವು ಸುವರ್ಣ ಕಾಲ ಅವೇನು ವ್ಯರ್ಥ ಮಲ್ಪುರ್ಚಿ ತಿಕ್ಕಿನ ಅವಕಾಶನು ಅನುಭವಿಸಿದು ಎಡ್ಡೆ ವಿದ್ಯಾರ್ಥಿ ಜೀವನ ನಡಪಾದು ಎಡ್ಡೆ ಪ್ರಜೆ ಆದ ನಿಕ್ಲು ಮೂಡಿದು ಬರಡು ಪಂಡದು ವಿದ್ಯಾರ್ಥಿಯಲ್ಲಿನ ಭವಿಷ್ಯಕ್ಕೆ ಶುಭ ಹಾರೈಸಿರು. ಕೆಲವೊಮ್ಮೆ ನಮ್ಮ ನೇಬರ್ಗಳು, ನಮ್ಮ ನೆರೆಕರೆಯವರು ಮಾಡೋದನ್ನು ಕಲಿತೇವೆ. ಕೆಲವೊಮ್ಮೆ ಈ ಸಮಾಜದಲ್ಲಿ ಏನಿದೆ, ಸೊಸೈಟಿಯಲ್ಲಿ ಒಂದು ಕಾಮನ್ ಆಗಿ ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕಲಿತೇವೆ.
ಇದನ್ನು ಕೂಡ ನಾವು ಏನು ಹೇಳ್ತೇವೆ ಹೇಳಿದರೆ ಶಿಸ್ತು ಪ್ರಕಾರ ಇರೋದು. ಈಗ ನಿಮಗೆ ಚಪ್ಪಾಳೆ ಬಿಟ್ಟಿದ್ರಿ ನೀವು ಆಗದಿಂದ ಅಲ್ವಾ? ಇದು ಯಾರು ಕಲಿಸಿದ್ದು ಹೇಳಿ ನಿಮಗೆ? ಈ ಥರ ಒಂದು ರಿಹರ್ಸಲ್ ಮಾಡಿ ಈ ಥರ ಶಿಸ್ತುಬದ್ಧವಾಗಿ ಚಪ್ಪಾಳೆ ಹೊಡಿಬೇಕಂತ ನಿಮ್ಮಲ್ಲಿ ನಿಮ್ಮ ಉಪಾಧ್ಯಾಯರುಗಳು ಹೇಳಿದ್ದಾರೆ, ಟೀಚರ್ಸ್ ಹೇಳಿದ್ದಾರೆ, ಹೌದಲ್ವಾ? ನೀವು ಫಾಲೋ ಮಾಡಿದಲ್ವಾ? ಅಂದರೆ ನೀವು ಒಬ್ಬರನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ, ಅಂದರೆ ಶಿಸ್ತನ್ನು ಕಲ್ತುಕೊಳ್ತಾ ಇದ್ದೀರಿ. ನೀವು ಅದು ದೊಡ್ಡದಾದ ಮೇಲೇನೂ ಇದನ್ನೇ ನೀವು ಕಂಟಿನ್ಯೂ ಮಾಡ್ತೀರಿ, ಕರೆಕ್ಟಾಗಿ? ನಾವೆಲ್ಲ ಹೀಗೆ ಕೂತ್ಕೊಂಡ್ರೆ ಸುಮಾರು ಓಡ್ತೇವೆ ಆಗದಿಂದ, ನಮಗೆ ಕ್ರಮ ಇಲ್ಲ. ಆದರೆ ನೀವು ಅದನ್ನು ಕಲ್ತುಕೊಂಡಿದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡ್ತೀರಾ ಅಲ್ವಾ? ಇದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಂದಂಥದ್ದು ನಿಯಮದಲ್ಲಿ, ಅಂದರೆ ನೀವೇ ಮಾಡಿಕೊಂಡೊಂದು ನಿಯಮವನ್ನು ಫಾಲೋ ಮಾಡಬೇಕು ಅಂತ ಒಂದು ನಿಯಮ, ಕರೆಕ್ಟ್ ಅಲ್ವಾ? ಸ್ವರ್ಗದ ಬಾಗಿಲಲ್ಲಿ ಒಂದು ತುಳಸಿ ಕಟ್ಟಿ, ಸ್ವರ್ಗವನ್ನು ದಾಟಿ ನರಕಕ್ಕೆ ಹೋಗಬೇಕು. ಇದು ಅಲ್ಲೂ ಅದರ ಬುದ್ಧಿ ಬಿಡಲಿಲ್ಲ, ಅದು ಅಲ್ಲಿ ತುಳಸಿ ಕಟ್ಟೆಗೆ ಹೋಗಿ ಅದು ಹೇಳಿದ ರಿಕ್ವೆಸ್ಟ್ ಮಾಡಿ ನನಗೊಂದು ಕೆಲಸ ಇದೆ ಅಂತ. ಏನಂತ ಹೇಳುವಾಗ ಯಮದೂತರ ಹತ್ರ ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಅಂತ ಅಲ್ಲಿ ತುಳಸಿ ಕಟ್ಟೆಗೆ ಮಾಡಿಬಿಟ್ಟಿದ್ದು. ಸೊ ಆಗ ಯಮರಾಜ ಹೇಳಿದ, ನಿಯತ್ತು ಅಂದರೆ ಇದರಿಂದ ಕಲಿಬೇಕು. ಸತ್ತು ಪನಿಷ್ಮೆಂಟು ಡಿಕ್ಲೇರ್ ಆಗಿ ಇಲ್ಲಿ ಬಂದು ನರಕಕ್ಕೂ ಹೋಗು ಅಂತ ಹೇಳಿದರೂ ಕೂಡ ತುಳಸಿ ಕಟ್ಟೆ ಇಲ್ಲಿ ಮಾಡೋದನ್ನು ಬಿಡಲಿಲ್ಲ ಅಂತ ಹೇಳಿ ಅದಕ್ಕೆ ಸ್ವರ್ಗಕ್ಕೆ ಕಳಿಸಿದಂತೆ, ಗೊತ್ತಾಯ್ತಾ? ಸೊ ಹಾಗೆ ನಿಯತ್ತು ಅಂತ ಹೇಳಿದರೆ ನಾವು ಮಾಡುವ ಕೆಲಸವನ್ನು ನಮಗೇನು ಒಪ್ಪಿಸಿದ್ದಾರೆ ಅದನ್ನು ಕ್ರಮಬದ್ಧವಾಗಿ ನಿಯತ್ತಾಗಿ ಮಾಡಬೇಕು. ಇದು ಒಂದು ಶಿಸ್ತು. ಕಾರ್ಯಕ್ರಮದ ಗುರ್ಕಾರ್ಮೇನು ವಯಸ್ಸಿನ ಯುವ ವಾಹಿನಿ ಕೊಲ್ಯ ಘಟಕದ ಸುರೂತ ಉಪಾಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್ ಕೊಲ್ಯ ಇಲ್ಲಡು ಪಪ್ಪ ಮಗೆ ಎಡ್ಡೆ ರೀತಿಡು ಗೌರವ ಕೊರ್ಲೆ ಅಕ್ಲೆಗೆ ಪಗ್ಲ ಬೇನೆ ಕೊರೊಚ್ಚಿ ನಿಕ್ಲೇನೆ ಇಲ್ಲದಕ್ಲೆ ಮಸ್ತ್ ಬಂಗ್ಲಡಿ ಶಾಲೆಗೆ ಕಡಪೊಡ್ತೇರು ಮಾತಿರ್ಲ ಮಲ್ಲಕ್ಲನ ಚೋಕ್ಲೆ ಉಪ್ಪುಜಿರು ಬಡತನ ಕುಟುಂಬದ ಬತ್ತಿನಕ್ಲೆ ಉಪ್ಪೇರು ಅಂಚಾದು ಎಡ್ಡೆ ರೀತಿಡು ಕಲ್ಪುಲೆ ಪಂಡದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆದ ಪಾತೆರು ಪಂಡೇರು. ಈಗ ಯಾವುದೇ ಭಜನೆ ಕ್ಲಾಸ್ ಆಗ್ಬೋದು, ಯಾವುದಕ್ಕಾದ್ರೂ ಎಲ್ಲದಕ್ಕೆ ಸಹ ಮುಂದೆ ಹೋಗಿ ಎಲ್ಲ ಮಕ್ಕಳಿಗೆ ಒಂದು ಹೇಳ್ತೇನೆ, ಯಾರೇ ಏನೇ ಪ್ರೋಗ್ರಾಮ್ ಆಗಲಿ ಎಲ್ಲೇ ಆಗಲಿ ಮುಂದೆ ಬನ್ನಿ. ಈಗ ಮೇಡಮ್ ತುಂಬ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು, ನೀವು ಯಾರು ಎದ್ದು ನಿಂತವ್ರ ಹತ್ರ ಏನು ಕ್ವಶನ್ ಕೇಳಲೇ ಇಲ್ಲ. ನಿಮ್ಗೆ ಏನು ಅನಿಸ್ತದೆ ನೀವು ಅದನ್ನು ಕೇಳಿ, ಮುಂದೆ ಬಂದು ಕೇಳಿ, ಏನು ತಪ್ಪಿಲ್ಲ ಅದರಲ್ಲಿ. ನೀವು ತಪ್ಪಾಗಿ ಕೇಳಿದರೂ ಸಹ ಏನು ಬೇಸರ ಆಗೋದಿಲ್ಲ, ಮುಂದೆ ಬಂದು ಮಾತಾಡಿ. ನಿಮಗೆ ಇವತ್ತು ನೀವು ಮುಂದೆ ಬರೋದು, ಮುಂದೆ ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಸಿಗ್ತದೆ. ನಾನು ಇನ್ನೊಂದು ಚಿಕ್ಕ ವಿಷಯ ಹೇಳ್ತೇನೆ. ಕುಸುಮಾಕರ್ ಇಲ್ಲಿಯೇ ಕಲ್ತದ್ದು. ಆಫೀಸ್ ರೂಮಿಗೆ ಬಂದ್ರವರು, ಬಂದುಬಿಟ್ಟು ಸರ್ ಹೇಳಿದರು, ಗುರುಮೂರ್ತಿ ಸರ್ ಅವರು, ಸರ್ ಕೂತ್ಕೊಳ್ಳಿ ಅಂತೇಳಿ. ಅವರು ಕೂತ್ಕೊಳ್ಳಿಲ್ಲ. ಯಾಕೆ ಗೊತ್ತುಂಟಾ? ಅವರು ಇಲ್ಲಿಯೇ ಕಲಿತ ವಿದ್ಯಾರ್ಥಿ. ಅವರು ಶಾಲೆಯಲ್ಲಿ ಮೊದಲು ಹೇಗೆ ಬಂದು ಮಾಸ್ಟರ್ ಎದುರಿಗೆ ನಿಂತ್ಕೊಂಡೇ ಇದ್ದರು, ಅದೇ ರೀತಿ ಅವರಿಲ್ಲಿ ಪಾಲಿಸಿದ್ರು ಇವತ್ತು. ಅದು ಅವರ ಒಂದು ಶಿಸ್ತಿನ ಕ್ರಮ. ನೀವು ಕೂಡ ಆ ಶಿಸ್ತನ್ನು ಕಲೀರಿ, ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ಅಳವಡಿಸ್ಕೊಳ್ಳಿ. ಮೇಡಮ್ ತುಂಬ ರೀತಿಯಲ್ಲಿ ಹೇಳಿದರು, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಈಗ. ಅದನ್ನೆಲ್ಲ ನಿಮಗೆ ಒಂದೊಂದು ರೀತಿಯಲ್ಲಿ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಇನ್ನೊಂದು ರಿಕ್ವೆಸ್ಟ್, ಮನೆಯಲ್ಲಿ ತಂದೆ ತಾಯಿಯವರಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಡಿ. ಅವರಿಗೆ ಯಾವಾಗ ಸಹ ನೋವು ಕೊಡಬೇಡಿ. ನಿಮ್ಮನ್ನೊಂದು ಸ್ಕೂಲಿಗೆ ಕಳಿಸುವಾಗ ಅವರು ತುಂಬ ಕಷ್ಟದಲ್ಲಿ ಕಳಿಸ್ತಾರೆ. ಒಂದು ಯೂನಿಫಾರ್ಮ್ ಆಗಲಿ, ಒಂದು ಬುಕ್ಸ್ ಆಗಲಿ, ಯಾವುದೇ ಒಂದು ಕಳಿಸೋದಾದ್ರೆ ಅವರು ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಅವರು ನಿಮಗೆ ಕಲಿಸೋದು. ಅವರಿಗೆ ಯಾವಾಗ ಸಹ ನೋವು ಕೊಡಬೇಡಿ. ಹೊರಗಡೆ ಎಲ್ಲಿಯಾದರೂ ಅವರೊಟ್ಟಿಗೆ ಹೋಗುವಾಗ ಬೇರೆಯವರ ಎದುರಿಗೆ ಅವರಿಗೆ ಬೈಬೇಡಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಕಣ್ಣಿಗೆ ತುಂಬ ಆ ಥರದ ಇನ್ಸಿಡೆಂಟ್ ಆಗಿದೆ. ಯುವ ವಾಹಿನಿ ಕೊಲ್ಯ ಘಟಕದ ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣದ ನಿರ್ದೇಶಕರು ಕುಮಾರಿ ಭಾರತಿ ಸನಿಲ್ ಉಳ್ಳಾಲ ಸಭೆ ನೆತ್ಕೊಂಡರು. ಕುಸುಮಾಕರ ಕುಂಪಲ ಸಭೆ ಸುಧಾರಿಕೆ ಮಲ್ತೇರು. ವೀಣಾ ಟೀಚರ್ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೇರಳ ಮಾದರಿಡು ಜಿಲ್ಲದ ದೈವಸ್ಥಾನದ ದೈವ ಚಾಕಿರಿದ ವರ್ಗದಕ್ಲೆಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡೆಯಿನ ದೇವಸ್ಥಾನಡು ಅರ್ಚಕೆರೆಗೆ ತಿಕ್ಕುನ ಸೌಲಭ್ಯಗಳು ದುಂಬುದತ್ತಿನಡು ತಿಕ್ಕೆರೆ ಉಂಡು ಪಂಡದು ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ ಸುದ್ದಿಗೋಷ್ಠಿയുടെ ತೆರಿಪಾದರು. ಕೇರಳ ಮಾದರಿಡು ಜಿಲ್ಲದ ದೈವಸ್ಥಾನದ ದೈವ ಚಾಕರಿ ವರ್ಗದಕ್ಲೆಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡೆಯಿನ ದೇವಸ್ಥಾನಲೆಡು ಅರ್ಚಕೆರೆಗೆ ತಿಕ್ಕುನಂಚಿನ ಸೌಲಭ್ಯಗಳು ದುಂಬುದ ದಿನಕ್ಲೆಡು ತಿಕ್ಕೆರೆಯಿತದು. ಫೆಬ್ರವರಿ 20 ಅಧಿವೇಶನಡು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು UT ಖಾದರ್ರೆನ ಮುತ್ತುವರ್ಜಿದಲಕ ದಿಂಜ ವರ್ಷದ ಬೇಡಿಕೆ ಕಾರ್ಯಗತ ಆತಂಡು. ಇಂದು ತುಳುನಾಡದ ಜನಕ್ಲೆಗೆ ತಿಕ್ಕಿನ ಗೌರವ ಆತನ ಪಂಡ ತೆರೆಪಾಯರು. ತಾರೀಕು 20ರಂದು ನಡೆದಂಥ ವಿಧಾನಸಭಾ ಕಲಾಪದಲ್ಲಿ ಬಹಳ ಒಂದು ಒಳ್ಳೆಯ ಮಹತ್ವವಾದ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿ, ಅದು ಯಾವುದಂತ ಹೇಳಿದರೆ, ಬಹಳಷ್ಟು ದಿನಗಳಿಂದ ಹಿಂದೂ ದೇವಾಲಯದಲ್ಲಿ ದೈವಸ್ಥಾನದಲ್ಲಿ ಕೆಲವೊಂದು ಸಮಸ್ಯೆಗಳ ಆಗರವೇ ಇತ್ತು. ಆ ಒಂದು ಸಮಸ್ಯೆಗೆ ಕೆಲವೊಂದು ತಿದ್ದುಪಡಿಯನ್ನು ತಂದು ಮುಜರಾಯಿ ಇಲಾಖೆ ಇವತ್ತು
ಒಂದು ದೊಡ್ಡ ಒಂದು ಕೊಡುಗೆಯನ್ನೇ ನಮ್ಮ ದೇವಸ್ಥಾನದ ಅರ್ಚಕರಿಗೆ ಮತ್ತು ದೇವಸ್ಥಾನದ ಅರ್ಚಕರಿಗೆ ಮತ್ತು ದೇವಸ್ಥಾನದಲ್ಲಿ ಯಾರು ಇವತ್ತು ದೈವಗಳ ಚಾಕರಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ದೇವಸ್ಥಾನದಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಒಳಪಟ್ಟಂಥ ದೇವಸ್ಥಾನದಲ್ಲಿ ಯಾವ ರೀತಿ ಅರ್ಚಕರಿಗೆ ಸ್ಥಾನಮಾನ, ಅದೇ ರೀತಿ ಗೌರವ ಧನ, ಸಂಭಾವನೆ ಅಥವಾ ಇನ್ನಿತರ ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತಾ ಇತ್ತು, ಆ ಎಲ್ಲ ಸವಲತ್ತು ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಅರ್ಚಕರಿಗೆ, ಚಾಕರಿ ಮಾಡುವವರಿಗೆ ಸಿಗ್ತದೆ ಎಂಬ ಬಹಳ ಒಂದು ಒಳ್ಳೆಯ ಸುದ್ದಿಯನ್ನು ಇವತ್ತು ನಾವು ತಿಳಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಬಹುಶಃ ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷವು ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಸಾವಿರಾರು ಮಂದಿ ಇವತ್ತು ದೈವದ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೈವದ ಕೆಲಸ ಮಾಡುವವರಿಗೆ ಬಹಳಷ್ಟು ಕೆಲವರು ಹೆಚ್ಚಿನವರು ಕೈಗೆ ಒಂದು ದೇವಸ್ಥಾನದ ಬಲೆಯನ್ನು ಹಾಕಿಕೊಂಡು ಕೆಲವೊಂದು ದೇವಸ್ಥಾನದಲ್ಲಿ ಅರಬೆತ್ತಲೆಯಾಗಿ, ಯಾಕಂತ ಹೇಳಿದರೆ ಅವರಿಗೆ ಶರ್ಟು ಅಥವಾ ಅಂಗಿ ಬನಿಯಾನು ಯಾವುದೇ ಧರಿಸುವಂತಿಲ್ಲ, ಈ ಥರ ಸೇವೆ ಮಾಡಿಕೊಂಡು ಬರುವಂಥವರು ತುಂಬ ಜನ ಇದ್ದಾರೆ. ಅವರಿಗೆ ಇವತ್ತು ಯಾವುದೇ ಆಯುಧವನ್ನು ಇಟ್ಕೊಂಡು ಅಥವಾ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರ ಆಚಾರ ವಿಚಾರ ಅಡೆತಡೆ ಬರ್ತಾ ಇತ್ತು. ಬರೀ ದೇವಸ್ಥಾನದ ವರ್ಷಕ್ಕೊಮ್ಮೆ ಆಗುವಂಥ ಜಾತ್ರೆ ಇರ್ಬೋದು, ಕೋಲ ಇರ್ಬೋದು, ನೇಮ ಇರ್ಬೋದು, ಇದರಲ್ಲಿ ಬಂದಂಥ ಹಣ ಅಥವಾ ದೇವಸ್ಥಾನದಲ್ಲಿ ಕೊಡುವಂಥ ಒಂದು ಸಣ್ಣ ಮಟ್ಟಿನ ಸಂಭಾವನೆ ಮಾತ್ರ ಅವರಿಗೆ ಸಿಗ್ತಿತ್ತು. ಈ ಒಂದು ಕೆಲವು ವರ್ಷಗಳಿಂದ ಇವರು ಬೇಡಿಕೆಯನ್ನು ಸಲ್ಲಿಸಿದ್ರು. ನಮಗೆ ಏನಾದರೂ ಕೇರಳ ಮಾದರಿಯಲ್ಲಿ, ಕೇರಳ ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಕೇರಳ ರಾಜ್ಯದಲ್ಲಿ ಎಲ್ಲ ದೈವದ ಕೆಲಸ ಮಾಡುವವರಿಗೆ ಅಲ್ಲಿ ಸಂಭಾವನೆ ಕೊಡ್ತಾರೆ, ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಸಂಭಾವನೆ ಕೊಡ್ತಾರೆ. ಕೇರಳ ಮಾದರಿಯಲ್ಲಿ ನಮಗೆ ಕೂಡ ಕೊಡಬೇಕೆಂಬ ಅವರ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನು ಹಲವು ಬಾರಿ UT ಖಾದರ್ ಅವರ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ಈ ದಿನಗಳ ಹಿಂದೆ ನಡೆದಿತ್ತು. ಬಹುಶಃ 20ನೇ ತಾರೀಕಿನಂದು ರಾಜ್ಯ ಸರ್ಕಾರ ಫೆಬ್ರವರಿ 20 ಕಲಾಪಡು ಮಹತ್ವದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಡು. ಹಿಂದೂ ದೇವಾಲಯ ದೈವಸ್ಥಾನಲೆಡು ಉಪ್ಪುನ ಕೆಲವು ಸಮಸ್ಯೆಗಳಿಗೆ ತಿದ್ದುಪಡಿನ ಕನದಂಡು. ದೈವ ಚಾಕರಿ ಮಲ್ಪನಕ್ಲಿಗೆ ವಿಶೇಷ ಒತ್ತು ಕೊಡ್ದು ಅರ್ಚಕರಿಗೂ ಉಪ್ಪುನ ಸ್ಥಾನಮಾನ, ಸಂಭಾವನೆ, ಗೌರವಧನ ದೈವ ಚಾಕರಿ ಮಲ್ಪನಕ್ಲಿಗ್ಲ ದುಂಬುದ ದಿನಕ್ಲಿಡು ತಿಕ್ಕೆರ ಉಂಡು. ಪರಂಪರಾಗತವಾದ ದೈವಸ್ಥಾನದ ಕಾಜಿ ಅಂಗಿಪಾಡಂದೆ ಆಚಾರ ಪಟ್ಟವೇರು ಸೇವೆ ಮಲ್ತೊಂದು ಬರಂದುಳ್ಳಿರು. ಮೊಕ್ಳಿಗೆ ಎಲ್ಲಿಯ ಸಂಭಾವನೆ ಮಾತ್ರ ತಿಕ್ಕೊಂದಿತ್ತರು. ಈ ಬಗೆಟ್ ಆನಿ ಶಾಸಕರಾದಿತ್ತಿನ UT ಖಾದರ್ ಕೇರಳ ಮಾದರಿಡು ದೈವ ಚಾಕರಿ ಮಲ್ಪನಕ್ಲೆಗ್ಲ ಸರ್ಕಾರ ಸವಲತ್ತುలను ಕೊರಡು ಪಂಡದು ಅಪಗದ ಸರ್ಕಾರದ ಗಮನ ಕನದಿತ್ತೇರು. ಇತ್ತೆ ಧಾರ್ಮಿಕ ದತ್ತಿ ಸಚಿವರಾಯಿನ ರಾಮಲಿಂಗಾರೆಡ್ಡಿ ದೇವಸ್ಥಾನದ ಬಗೆಟ್ ಪ್ರಸ್ತಾಪನ ಅಧಿವೇಶನದ ದಿಯೊಂದಿತ್ತಿಲಕನೆ ತುಳುನಾಡದ ದೈವ ಚಾಕ್ರಿದಕ್ಲಿನ ವಿಚಾರನು ದುಂಬು ದೀನವು ಹಿಂದುಳಿದ ವರ್ಗ ಸೇರ್ಲಕ ತುಳುನಾಡದ ಮಾತಾ ಜನಕ್ಲೆ ಕೊರ್ನ ಕುಶಿತ ವಿಷಯ ಆತನ ಪಂಡದು ದಿನೇಶ್ ಕುಂಪಲ ತೆರಿಪಾಯರು. ಸಂದರ್ಭದಲ್ಲಿ UT ಖಾದರ್ ಅವರು ಸಭಾಧ್ಯಕ್ಷ ಸ್ಥಾನದಲ್ಲಿ ಇದ್ದರು. ಆವಾಗ ಅದರ ಜೊತೆಗೆ ದೇವಸ್ಥಾನದ ಅರ್ಚಕರಿಗೆ ಕೊಡುವ ಸಂಭಾವನೆ ಜೊತೆಗೆ ನಮ್ಮ ತುಳುನಾಡಿನ, ನಮ್ಮ ಜಿಲ್ಲೆಯ ದೈವದ ಕೆಲಸ ಮಾಡುವವರಿಗೆ ಕೂಡ ಈ ಒಂದು ಅವರಿಗೂ ಕೂಡ ಸಂಭಾವನೆ ಕೊಡುವುದನ್ನು ಜೋಡಣೆ ಮಾಡಬೇಕೆಂಬ ಭಿನ್ನವನ್ನು ಅವರು ಮನವಿಯನ್ನು ಇಟ್ಟರು, ಸಲಹೆಯನ್ನು ಕೊಟ್ಟರು. ಖಂಡಿತವಾಗಿ ಆ ಸಲಹೆಯನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಗೌರವಾನ್ವಿತ ಶ್ರೀರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆಯನ್ನು ಸೂಚಿಸಿ ಇನ್ನು ಮುಂದಿನ ದಿನಗಳಲ್ಲಿ ದೈವದ ಚಾಕರಿ ಯಾರು ಮಾಡ್ತಾರೋ ಕೈಗೆ ಬಳೆ ತೊಟ್ಟು ಅಥವಾ ಇನ್ನಿತರ ಚಾಕರಿ ಮಾಡುವವರಿಗೆ ಸಂಭಾವನೆ ದೊರಕುತ್ತದೆ ಎಂಬ ಒಂದು ಆಶ್ವಾಸನೆ ಅವರು ಕಲಾಪದಲ್ಲಿ ಕೊಟ್ಟಿದ್ದಾರೆ. ಇದು ಬಹಳ ನಮಗೆ ಹಿಂದುಳಿದ ವರ್ಗದವರಿಗೆ ಮತ್ತು ಹಿಂದೂ ಜನರಿಗೆ ಸರ್ವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಬಹಳ ಸಂತೋಷದ ವಿಷಯ ಅಂತ ಹೇಳಿದರೂ ಕೂಡ ತಪ್ಪಾಗದು. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಇವತ್ತು 5 ಲಕ್ಷ 10 ಲಕ್ಷ 25 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಲಿಕ್ಕೆ AC ಅವರಿಗೆ ಅನುಮತಿ ಕೊಟ್ಟಿದ್ದಾರೆ. 25 ಲಕ್ಷದಿಂದ 1 ಕೋಟಿವರೆಗೆ ದೇವಸ್ಥಾನದಲ್ಲಿ ಖರ್ಚು ಮಾಡಲಿಕ್ಕೆ AC ಅವರ ಪರ್ಮಿಷನ್ ಸಾಕು ಅಂತ. ಈ ಹಿಂದೆ ಅವರು
ರಾಜ್ಯ ಸರ್ಕಾರದ ಅಂದರೆ ರಾಜ್ಯದ ಮುಜರಾಯಿ ಇಲಾಖೆಯ ಆಯುಕ್ತರ ಹತ್ರ ಹೋಗಬೇಕಿತ್ತು. 25 ಲಕ್ಷ ಮಾತ್ರ ಇತ್ತು. ಈ 25 ಲಕ್ಷದಿಂದ 1 ಕೋಟಿ ತನಕ ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನಕ್ಕೆ ಖರ್ಚು ಮಾಡಲು AC ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 1 ಕೋಟಿಯಿಂದ 5 ಕೋಟಿಯವರೆಗೆ ದೇವಸ್ಥಾನದ ಎ ಗ್ರೇಡ್ ದೇವಸ್ಥಾನದ ಖರ್ಚು ಮಾಡಲಿಕ್ಕೆ DC ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ 5 ಕೋಟಿಯಿಂದ ಹೆಚ್ಚು ಏನಾದರೂ ದೇವಸ್ಥಾನದಲ್ಲಿ ಖರ್ಚು ಮಾಡೋದಾದರೆ ಅದು ರಾಜ್ಯದ ಆಯುಕ್ತರಿಗೆ ಬರ್ತದೆ. ಇಂಥ ವಿಷಯ. ಅದರಲ್ಲೂ ಕೂಡ ಈ ಹಿಂದೆ 1 ಕೋಟಿಗಿಂತ ಹೆಚ್ಚು ಆದಾಯ ಬರುವ ದೇವಸ್ಥಾನದಲ್ಲಿ ಬಹುಶಃ 10% ರಾಜ್ಯ ಸರ್ಕಾರಕ್ಕೆ, ಅಂದರೆ ರಾಜ್ಯ ಸರ್ಕಾರ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದನ್ನು ಉಪಯೋಗ ಒಂದು ಪರಿಪಾಠ ಇತ್ತು. ಈ ಬಾರಿ ಅದನ್ನೆಲ್ಲನೂ ತೆಗೆದುಹಾಕಿ ಈ ಬಾರಿ ಏನು ಮಾಡಿದಂತ ಹೇಳಿದರೆ ಏನು 10% ಬಿ ಗ್ರೇಡಿನಿಂದ ಏನು 5% ರಾಜ್ಯ ಸರ್ಕಾರಕ್ಕೆ ಕೊಡುವ ಒಂದು ಕಾರ್ಯಕ್ರಮ ಇತ್ತು. ಅದನ್ನೆಲ್ಲವನ್ನು ಮೊಟಕುಗೊಳಿಸಿ ನೇರವಾಗಿ ಸಿ ಗ್ರೇಡ್ ಯಾವುದು ದೇವಸ್ಥಾನಗಳಿದೆ, ಯಾವುದೇ ಒಂದು ಹೆಚ್ಚು ಕಾಣಿಕೆ ಬರದಂಥ ದೇವಸ್ಥಾನ ಯಾವುದಿದೆ ಆ ದೇವಸ್ಥಾನಕ್ಕೆ ಸಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅದರ ಜೊತೆಗೆ 5,000 ಇದ್ದಂಥ ಯಾರು ದೇವಸ್ಥಾನದ ಅರ್ಚಕರು ಇದ್ದಾರೆ, ಅರ್ಚಕರಿಗೆ 5,000 ರೂಪಾಯಿ, ಅವರ ಮಕ್ಕಳಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂಥ ಪರಿಪಾಠ ಇತ್ತು. ಅದಕ್ಕೆ ಕೂಡ ತಿದ್ದುಪಡಿ ಮಾಡಿ ಇವತ್ತು 5,000ದಿಂದ 50,000ದವರೆಗೆ ಅರ್ಚಕರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇದನ್ನು ಹಮ್ಮಿಕೊಂಡಿದೆ. ಇದು ಬಹಳ ಒಂದು ಹೆಮ್ಮೆಯ ಸಂಗತಿ, ಇದು ಬಹಳ ಅಗತ್ಯ ಇತ್ತು ಕೂಡ. ಇದು ಅಲ್ಲದೆ ಇವತ್ತು ದೇವಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ ಮುಂದಿನ ಜೀವನದ ಒಂದು ಗೊತ್ತು ಗುರಿ ಇಲ್ಲ. ಯಾಕಂತೇಳಿದರೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಬೇರೆ ಯಾವುದು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಮರಣ ನಂತರ ಕೂಡ ಅವರಿಗೆ ಹಿಂದಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲದಿತ್ತು. ಅದಕ್ಕಾಗಿ ಅದನ್ನು ಕೂಡ ಆಲೋಚನೆ ಮಾಡಿಕೊಂಡು ಡಿಸಿಸಿ ಸದಸ್ಯರು ಸುರೇಶ್ ಭಟ್ನಗರ, ಬ್ಲಾಕ್ ಉಪಾಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಬ್ಲಾಕ್ ಇಂಟೆಕ್ ಅಧ್ಯಕ್ಷರು ವಿಶಾಲ್ ಕೊಲ್ಯ ಸುದ್ದಿಗೋಷ್ಠಿ ಒಡಿಗೆಯಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಶುಕ್ರವಾರ ಬೈಯಡು ಸಾಮೂಹಿಕ ಅಶ್ಲೇಷ ಬಲಿ ಸೇವೆ ನಡೆತಂಡು. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಶುಕ್ರವಾರ ಪೂಜಾ ಸಂಭ್ರಮಲು ಶುರುವಾಂಡು. ಶುಕ್ರವಾರ ಕಂಡೆ ಪೂಜೆ, ಗಣಯಾಗ, ಬಿಂಬಶುದ್ಧಿ, ಹೋಮ ಕಲಶಾಭಿಷೇಕ, ಮಧ್ಯಾಹ್ನ ಮಹಾಪೂಜೆಯಾದ ಬೈಯಡು ನಾಗಬನಡು ಸಾಮೂಹಿಕ ಆಶ್ಲೇಷ ಬಲಿ ಸೇವೆ ನಡೆತಂಡು. ರಾತ್ರಿಡೆ ಮಹಾಪೂಜೆಯಾದ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆತಂಡು.
ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರು ಚಂದ್ರಹಾಸ ಕೊಟ್ಟಾರಿ, ಅಧ್ಯಕ್ಷರು ವಿವೇಕಾನಂದ ಎಲ್ ಸಲೀಲ್, ಪ್ರಧಾನ ಕಾರ್ಯದರ್ಶಿ ಜೆ.ಕೆ. ರಾಯ್, ಸಂಘಟನಾ ಕಾರ್ಯದರ್ಶಿ ಧನುಷ್ ಗಟ್ಟಿ ಕುತ್ತಾರ್, ಉಪಾಧ್ಯಕ್ಷರು ಪ್ರೇಮದಾಸ್ ಕುತ್ತಾರ್, ಕಾರ್ಯದರ್ಶಿ ಅಮರ್ನಾಥ್ ಬಿ, ಕೋಶಾಧಿಕಾರಿ ವಾಸು ಪೂಜಾರಿ ಬೊಕ್ಕ ಸದಸ್ಯರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕರಿನ 29 ವರ್ಷ ಸುದೀರ್ಘ ಕಾಲ ಪ್ರಾಮಾಣಿಕವಾದ ನಿಷ್ಠಾವಂತರಾದ ಸಂಚಾರಿ ಹೆಡ್ ಕಾನ್ಸ್ಟೇಬಲ್ ಆದ ಸೇವೆ ಮಲ್ತೊಂದು ಬತ್ತಿನ ತೊಕ್ಕೋಟು ಪರಿಸರದ ಜನಸ್ನೇಹಿ ಹೆಡ್ ಕಾನ್ಸ್ಟೇಬಲ್ ಟ್ರಾಫಿಕ್ ಪೊಲೀಸ್ ಗೋಪಾಲಕೃಷ್ಣರಿಗೆ ಮಾನಾದಿಗೆಲೇಸ್ ತೊಕ್ಕೋಟು ಜಂಕ್ಷನ್ ಶನಿವಾರ ನಡೆತಂಡು. ಕರಿನ 29 ವರ್ಷದಿಂಚ ಸುದೀರ್ಘ ಕಾಲ ಪ್ರಾಮಾಣಿಕವಾದ ನಿಷ್ಠಾವಂತರಾದ ಸಂಚಾರಿ ಹೆಡ್ ಕಾನ್ಸ್ಟೇಬಲ್ ಆದ ಸೇವೆ ಮಲ್ತೊಂದು ಬೈದಿನ ತೊಕ್ಕೋಡು ಪರಿಸರಡು ಮಾತೆರ್ನಲ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಪಡೆಯಿನ ಜನಸ್ನೇಹಿ ಹೆಡ್ ಕಾನ್ಸ್ಟೇಬಲ್ ಟ್ರಾಫಿಕ್ ಪೊಲೀಸ್ ಗೋಪಾಲಕೃಷ್ಣರು ಒಂದುವೇ ತಿಂಗೊಲ್ದ ಅಕೇರಿಗೆ ನಿವೃತ್ತಿ ಪಡೆಯೊಂದುಲ್ಲೇರು. ಈ ನಿಟ್ಟಿಡು ಅರೆನ ಬಗೆಟ್ ಅಪಾರವಾಯಿನ ಗೌರವರ್ದು ಸಾರ್ವಜನಿಕರ ನಡುಟು ಅರೆನ ಕರ್ತವ್ಯದ ನಡುಟ್ಲ ಮಾನಾದಿಗೆ ಲೇಸನು ತೊಕ್ಕೋಡು ಜಂಕ್ಷನ್ ಶನಿವಾರ ನಡಪಾಯಿರು. ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ದು ನಮ್ಮ ಉಳ್ಳಾಲದ ಜನತೆಗೆ ಇವರು ಶಿಸ್ತಿನ ಒಂದು ಕೆಲಸವನ್ನು ನಿರ್ವಹಿಸಿದ್ದಕ್ಕೆ ನಮ್ಮ ಸಾರ್ವಜನಿಕರು ಈ ದಿನ ಒಟ್ಟು ಸೇರಿ ಇವನ್ನು ನಾವು ತೊಕ್ಕೋಟು ಈ ನಮ್ಮ ಜಂಕ್ಷನ್ ಅಂದರೆ ತೊಕ್ಕೋಟು ಅಂದರೆ ಕೇಂದ್ರ ಬಿಂದಿನಲ್ಲಿ ಇವರನ್ನು ಸನ್ಮಾನಿಸಲು ನಮ್ಮ ನಾಗರಿಕರಾದ ಶ್ರೀ ಪ್ರಕಾಶ್ ಪಿಂಟೋ, ಸಾಜಿದ್ ಉಳ್ಳಾಲ್ ಅವರು, ಅದೇ ರೀತಿ ನಮ್ಮ ಕಿರಣ್ ಅರೇಕಲ, ಅದೇ ರೀತಿ ನಮ್ಮ ಎಲ್ಲ ನಾಗರಿಕರು, ನಮ್ಮ ಪ್ರವೀಣ್ ಅವರಿದ್ದಾರೆ, ಕೊರಗತನಿಯ ಸೇವಾ ಸಮಿತಿ ಅಧ್ಯಕ್ಷರಿದ್ದಾರೆ, ಹಾಗೂ ನಮ್ಮ ಹರಿಶ್ಚಂದ್ರರು ಕೂಡ ನಮ್ಮ ತೊಕ್ಕೋಟು ಹರಿಶ್ಚಂದ್ರರು ಕೂಡ ಹಾಜರಿದ್ದಾರೆ. ಇವರ ಮತ್ತು ನಮ್ಮ ಮಂಗಳೂರು ತಾಲೂಕು ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಅಲ್ತಾಫ್ ಹಳೆಕೋಟೆ ಕಬಡ್ಡಿ ಇವರು ಮತ್ತು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಗೌರವ ಸದಸ್ಯರು ಇವರು ಕೂಡ ಹಾಜರಿದ್ದಾರೆ. ನಾವು ಈ ದಿನ ಅತಿ ಸಂತೋಷ ಪಡ್ತೇವೆ, ಯಾಕಂದರೆ ಇವರ ಸೇವೆ ನಮ್ಮ ಶಿಸ್ತಿನ ಸೇವೆ, ಇವರನ್ನು ನಮಗೆ ಪ್ರಾಮಾಣಿಕವಾದ ಸೇವೆ, ಎಲ್ಲರ ಚಿರಪರಿಚಿತರಾಗಿ ಎಲ್ಲರಿಗೆ ಇವರು ಕರ್ತವ್ಯದೊಂದಿಗೆ ಅವರ ಕುಟುಂಬದ ವಿಷಯದಲ್ಲಿ ಅವರು ತುಂಬ ಶ್ರಮಪಟ್ಟು ಅವರು ತಮ್ಮ ಕುಟುಂಬ ಸಂಸಾರವನ್ನು ಇದು ಮಾಡಿದ್ದಾರೆ. ಹೆಮ್ಮೆಯ ವಿಷಯ. ಇದನ್ನು ನಾವು ಈ ದಿನ ಅವರ ನಿವೃತ್ತಿ ಹೊಂದಲಿರುವ ನಾವು ಮಗದೊಮ್ಮೆ ನಾವು ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಭಾಗ್ಯ ಸಕಲ ಸಂಪತ್ತು ಇನ್ನೂ ಮುಂದಿನ ನಿವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತೇಳಿ ಕೋರುತ್ತೇನೆ. ನಮ್ಮ ಉಳ್ಳಾಲ ತೊಕ್ಕೋಟು ಸಾರ್ವಜನಿಕರ ಪರವಾಗಿ ನಾನು ಎಲ್ಲರ ಪರವಾಗಿ ಇವರಿಗೆ ಕೃತಜ್ಞತಾಪೂರ್ವಕ ವಿದಾಯವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಳೆದ 29 ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂತಹ ಗೋಪಾಲ ಕೃಷ್ಣ ಸರ್ ನಮ್ಮ ಸಂಚಾರಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಅವರು ಬರುವ 29 ತಾರೀಕಿನ ತಿಂಗಳು ನಿವೃತ್ತಿ ಆಗುವಂಥ ವಿಷಯ ಸಿಕ್ಕಿದೆ. ಅವರ ನಿವೃತ್ತಿ ಜೀವನ ಯಶಸ್ವಿಯಾಗಲಿ, ಅವರ ಸೇವೆ ನಮ್ಮ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಾಗೆ ಉತ್ತಮ ಒಂದು ರೀತಿಯ ಕೆಲಸವನ್ನು ಮಾಡ್ತಾ ಬಂದಿದ್ದರು. ಅದಕ್ಕೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಅವರು ಜೀವನ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಇದೆ. ನಮಗೆ ಇಲ್ಲಿ ತೊಕ್ಕೋಟು ಪರಿಸರಕ್ಕೆ ಗೋಪಾಲಕೃಷ್ಣ ಅಂತ ಪೊಲೀಸವರು ಇದ್ದರು. ಇವರು ಎಲ್ಲರಿಗೂ ಚಿರಪರಿಚಿತರು, ಎಲ್ಲರೂ ಗೋಪಾಲನಂತ ಹೇಳಿ ಕರೆಯುತ್ತಿದ್ದರು.
ಇವರ ಸೇವೆಯು 29 ವರ್ಷದಿಂದ ಈ ಪೊಲೀಸ್ ಇಲಾಖೆಯಲ್ಲಿ ಇವರು ಮಾಡುತ್ತಿದ್ದು, ಇವರು 29 ವರ್ಷದಿಂದ ಸೇವೆಯನ್ನು ನಾಗರಿಕರಿಗೆ ಕೊಡುತ್ತಿದ್ದಾರೆ. ಹಾಗೂ ಇವರ ಈ 29 ವರ್ಷದ ಸೇವೆಯಲ್ಲಿ ಯಾವುದೇ ಕಳಂಕರಹಿತ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಹಾಗೆ ನಾವೆಲ್ಲರೂ ಪ್ರೀತಿಯಿಂದ ಇದನ್ನು ಇವತ್ತು ಇವರಿಗೆ ಇಲ್ಲಿ ಒಂದು ಚಿಕ್ಕದಾದ ನಮ್ಮ ಒಂದು ಪ್ರೀತಿಯನ್ನು ಈ ಮೂಲಕ ನಾವು ಅರ್ಪಿಸಿದ್ದೇವೆ. ಇವರ ನಿವೃತ್ತಿಯ ಬದುಕಿಗೆ ನಾವೆಲ್ಲರೂ ಶುಭ ಹಾರೈಸುತ್ತೇವೆ. ಹಾಗೂ ಇವರಿಗೆ ನಾವು ಎಲ್ಲ ದೇವರಿಂದ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್, ಅರೆನಾ ಆಪ್ತ ಸಹಾಯಕರು ಪ್ರಕಾಶ್ ಪಿಂಟೋ, ಕುಡ್ಲ ಗ್ರಾಮಾಂತರ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಪ್ರಧಾನ ಕಾರ್ಯದರ್ಶಿ ಸಿರಿಲ್ ರಾಬರ್ಟ್ ಡಿಸೋಜಾ, ಬೊಕ್ಕ ಸಂಸದ ಉಪಾಧ್ಯಕ್ಷರು, ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಜಿದ್ ಉಳ್ಳಾಲ್, ಬೊಕ್ಕ ನಾಯಕರು ಬೊಕ್ಕ ಸಾರ್ವಜನಿಕರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಭಟ್ನಗರ ಶಿವಾಜಿ ಫ್ರೆಂಡ್ ಸರ್ಕಲ್ ಇಂದತ್ತ ಸ್ವಾಮಿ ಕೊರಗಜ್ಜ ಶಿವಾಜಿ ಸೇವಾ ಸಮಿತಿದ ಒರ್ಮನೆ ವಾರ್ಷಿಕ ಕೋಲೋತ್ಸವದ ಅಂಗವಾದ ಸ್ಥಳ ಶುದ್ಧಿ, ಗಣಹೋಮ, ಕಲಶಾಭಿಷೇಕದ ವೈದಿಕ ಕಾರ್ಯಕ್ರಮಗಳು ಶನಿವಾರ ಕಾಂಡೆ ನಡೆತ್ತದೆ. ತೊಕ್ಕೋಟು ಭಟ್ನಗರದ ಕ್ರೀಡಾ ಸಂಸ್ಥೆಯಾದ ಪುಗರ್ತೆ ಪಡೆಯಿನ ಶಿವಾಜಿ ಫ್ರೆಂಡ್ ಸರ್ಕಲ್ದ ಸ್ವಾಮಿ ಕೊರಗಜ್ಜ ಶಿವಾಜಿ ಸೇವಾ ಸಮಿತಿದ ಒರ್ಮನೆ ವಾರ್ಷಿಕ ಕೋಲೋತ್ಸವದ ವೈದಿಕ ಕಾರ್ಯಕ್ರಮಗಳು ಶನಿವಾರ ಕಾಂಡೆ ನಡೆದವು. ಸ್ಥಳ ಶುದ್ಧಿ, ಗಣಹೋಮ, ಕಲಶಾಭಿಷೇಕದ ವೈದಿಕ ವಿಧಿಗಳನ್ನು ಅಸೆಗೋಳಿದ ವೇದಮೂರ್ತಿ ಶ್ರೀ ತಿರುಮಲೇಶ್ವರ ಭಟ್ರು ನಡಪಾದ್ಕೊರಿಯರು. ಓಂ ಶ್ರೀ ಗೋರತಾ ಗೋರ ಅಗೋರೇಶ್ವರ ಐಮೆ ಆ ದೀಪದ ಮೊದಲಿಗೆ ಮಾಡೋದು ದೀಪ ದುರ್ಗಾ ನಮಸ್ಕಾರ, ದೀಪ ದುರ್ಗಾ ನಮಸ್ಕಾರ ಮಾಡು. ಓಂ ಶ್ರೀ ಗುರುಭ್ಯೋ ನಮಃ. ಗುರೋರ್ ಬ್ರಹ್ಮ ಗುರೋರ್ ವಿಷ್ಣು ಗುರೋರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗಣಾನಾಂತಂ ಗಣಪತಿಂ ಗುವಾಮೇಕವಿಂ ಕವೀನಾಮುಪವಿಶ್ರವಸ್ತನಂ ಜ್ಯೇಷ್ಠರಾಜಂ ಬ್ರಹ್ಮಣಃ ಬ್ರಹ್ಮಣ ಅಸ್ಪದ ಆನ ಶೃಣ್ವನ್ನೋ ದೇವಸ್ಯೇಹ ಸಾಧನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣ ಶುಭಾಂಗಂ. ಅಗಾಧ ಪ್ರಮಾಣದ ಕ್ಷೇತ್ರ ಹಾತಂದೆ ಸಾಯಬಣ್ಣ ಅನಗ ಎಷ್ಟೊತ್ತು ಎಕರೆಗಟ್ಟಲೆ ಅಗಾಧ ಪ್ರಮಾಣದ ಕಲ್ಲನ್ನು ಮಾತ್ರ ಶೇಖರಣೆ ಜೋಡಣೆ ಮಾಡ್ತದೆ. ಆಕೆ ಕೆತ್ತನೆ ಮತ್ತು ಗೊತ್ತಿದೆ ಒಂಜಿ ಬಾಕಿಟ್ಟು ಉತ್ತರ ವಾಸ್ತು ಪ್ರಕಾರ ಎಷ್ಟು ಉಂಟು ನನಗೆ ಗಾಳಿ ರಪ 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 ಬರ್ತದೆ. ಆಯ್ಕೆ ಫ್ಯಾನ್ಗಿಂತ ಅಗತ್ಯ ಇದೆ ಆತ ವ್ಯವಸ್ಥೆ ಉಂಟು. ಅಂಚದವರ ಅಕಸ್ಮಾತ್ ಇದು ತೆತ್ತಂದ ವಾಪಸ್ ನನ್ನ ಕಟ್ಟೆ ಸಾಧ್ಯ ಉಂಟು ಅಂತ ಪಡೆದು ಅಂಚದವರ ದಾಯಕ್ಕೆ ಏನು ಪಣ್ಣ ಅನಗ ನೆಪ ಅವಾಗ ನಮ್ಮ ಇದ್ರು ಪಣ್ಣ ಅನಗ ಅವು ಸತ್ಯಯುಗ ಆಗುತ್ತದೆ. ಕಲಿಯುಗ ಕಳೆದು 8 ವರ್ಷ ಅಂದರೆ 5250 ವರ್ಷ ಕಳೆದುಕೊಂಡು ಮತ್ತೆ ಕಲಿಯುಗಡೆ ಉಂಟು. ನಂಗೆ ದೇವರನ್ನ ಪ್ರತ್ಯಕ್ಷವಾದ ಓಪುಡು ತೂಪಣ ಅಂತೇಳಿ ಯೋಗ ಭಾಗ್ಯ ನಂಗಿಜ್ಜಿ ಅಂಚದವರ ಈ ರೀತಿ ಅವರಿಂದ ದೇವಸ್ಥಾನ ನನಗ ಒಂಜಿ ಕಾರ್ಯಕ್ರಮ ಮಾಡ್ಕೊಂಡು ನನಗ ಏತ ಕಷ್ಟ ಉಂಟು ಪಣೆ ಸಾಧ್ಯ ಇಂತ ಗೌರವ ಅಧ್ಯಕ್ಷರು ಸಾರ್ವಜನಿಕ ಕ್ಷೇತ್ರದ ಇಲ್ಲಿಲ್ಲಾಳೆ ಮಾತಬಹುದು ಐಕೆ ಬೋರ್ಡ್ ಬೋಡ್ತನ ಮಾತ ದೇಣಿಗೆ ಮಾತ ಸಂಗ್ರಹ ಮಾಡ್ತದ್ದು, ಐಕೆ ಬೋರ್ಡ್ ಬೋಡ್ತನ ವ್ಯವಸ್ಥೆ ಮಾಡ್ತದೆ, ಪತ್ರಕ್ಕೆ ಮಾತ ಎದ್ದ ರೀತಿಯಾದ ಉಪಚಾರ ಮಾತ ಮಾಡ್ತದೆ. ಆ ದೇವರನ್ನ ಕೋಲೋತ್ಸವ ಮಲ್ಪಾಡೋದು ನನಗೆ ಏನು ಕಷ್ಟಪಡೋರಿಗೆ ಆ ಕಮಿಟಿ ತಗಲೆ ಗೊತ್ತಾಗ್ತಾನೆ, ಬೇರೆ ಗೊತ್ತಾಯ ಸಾಧ್ಯ ಇತ್ತು. ದಯಗಣ್ಣಗೆ ಬಂದಾಗ ಅಲ್ಪ ಕಾಸಾಮುಡಿಗೆ ಒಕ್ಕೊಂಜಿ ಮಗದಲ್ಲಿ ಬಣ್ಣ ಸಾಧ್ಯ ಉಂಟು. ಆಂಡಿಕೆ ಬಣ್ಣಾಡಗ ಐತೆ ವ್ಯವಸ್ಥೆ ಎಂದು ಬಣ್ಣ ಸಾಧ್ಯ ಇದೆ. ಇವರನ್ನು ಕಷ್ಟ ಖಂಡಿತವಾದ ಉಂಟು. ಅಂಜದವರ ಶ್ರದ್ಧಾಭಕ್ತಿ ಪೂರ್ವಕವಾದ ಇಲ್ಲಾಲೋಗಿ 15-20 ಜನ ಉಳಿಯೋದು ನನಗ ಮಾತೆಲ್ಲ ಅಡಿಮಾತ್ರ ಸಾಧ್ಯ ಅಂಜದವರ ಮಾತ ಕಮಿಟಿ ತಗಲೆ ಮಾತ ತೂಳೇರೆ ಅಂಜದವರ ದೇವರ ಸಂದಾಪನ ನನಗ ದಿಗ್ಲ ಪ್ರತಿ ಇದ್ಯಾದ ಎಂದು ಬರ್ಬೇಕು. ಅಂಜದವರಿಂದ ಹೊರಟು ದೇವರ ಸಂದಾಪನ ನನಗ ನಮ್ಮ ಮಲ್ಪ ಕಾರ್ಯಕ್ರಮಗಳು ದೇವರು ಎಷ್ಟೋ ವ್ಯತ್ಯಾಸ ಉಂಟು. ಐಕೊಂಬಡೆ ಆರಂಭಕಾರರು, ಆರಂಭ ದ್ವಿತೀಯಕಾರರು, ಆರಂಭದ ಅಂತ್ಯ ಭಾಗಗಳು ದೇವರ ಸಂದಾನ ಪ್ರಾರ್ಥನೆ ಮಂದರೊಳಗೆ ಲಕ್ಷ್ಮೀಕಾಂತ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀ ರೋಹನ್ ಬೊಕ್ಕ ಶ್ರೀಮತಿ ರೇಖಾ ದಂಪತಿಗಳು ಪೂಜಾ ವಿಧಿಕ್ಲೆದ ನೇತೃತ್ವ ವಹಿಸುತ್ತಿದ್ದಾರೆ.
ओम श्री विघ्नेश्वराय नमः प्रार्थना समर्पयामि अग्निर्मुटले अग्निस्पर्शयामि भूस्पर्शयामि अंतरिक्षमूर्ध्वस्मावायामि नमस्कारं समर्पयामि ಮಾತಲ್ಲೂ ಕೂಡ ಇದ್ದಾರೆ ಐಕ್ಯಮತ್ಯರಿದೆ ದಯಕರಣಕ್ಕೆ ಒಕ್ಕಟ್ಟಿನ ಪದವನ್ನು ಯೂಸ್ ಮಾಡ್ತೇವೆ ಅಂಜದವರ ನಮ್ಮ ಜಾತಿ ವ್ಯಾತ್ಯಾವಂತ ಅಂಡ ಐಕ್ಯಮನ್ನಾಣ ದೇವರು ಭಗವಂತ ಒಲಿಯೆ ಅಂಜದವರ ದೇವರ ಸಂಧಾನ ಬಂದಾಣಗ ಮಾತೆಲ್ಲ ಕೂಡ ದೇವರ ಐಕ್ಯಮತ್ಯರ ಜೀವನ ಶಕ್ತಿ ಭಗವಂತರ ಪ್ರಸಾದ ಅಂಜದವರ ಈ ಪುಣ್ಯ ಭೂಮಿ ನಮ್ಮ ಮಾತೆಲ್ಲ ಕೂಡ ಪುಟ್ಟದ ಅಂಜದವರ ಏನೆಗಳು ಕೂಡ ನಂಗೆ ತೊಂದರೆ ಬರಬಲ್ಲಿ ಅಂಜದವರ ನಮ್ಮ ತೊಟ್ಟು ಐದು ಬತ್ತ ನಾಣಕ ಒಂದು ಲೋಪದೋಷ ಅನ್ನದಜ್ಜ ದೇವರು ಅಂಜದವರ ಮಾತೆಲ್ಲ ಕೂಡ ದೇವರ ಐಕ್ಯಮತ್ಯರ ಜೀವನ ಶಕ್ತಿ ಅನುಗ್ರಹಿಸಿಕೊಂಡು ಈ ಖಂಡಿತ ತೀರ್ಮಾನ ಅವರು ಸಾರ್ವಜನಿಕ ಅಧ್ಯಕ್ಷರವರು ಸರ್ವ ಪದಾಧಿಕಾರಿಗಳವರು ಮಹಿಳಾ ಮಂಡಲವರು ಯುವಕ ಮಂಡಲವರು ಸಾರ್ವಜನಿಕ ಕ್ಷೇತ್ರ ಭಕ್ತಾಭಿಮಾನಿಗಳು ಮಾತೆಲ್ಲ ಕೂಡ ಸೇರಿದು ಮಾಡ್ತಾರೆ ಕೊರಗೋತ್ಸವ ಹೋಲೋತ್ಸವ ಅದರ ಪೂರ್ವಭಾವಿಯಿಂದ ಸರ್ವದೇವರನ್ನು ಪೂಜನೆ ಐದು ದೇವರ ಸಂತೋಷವಾದ ಸ್ವೀಕಾರ ತಂದು ತನ್ನ ಭಂಡಾರಕ್ಕೆ ಅರ್ಪಿತ ಮಂತ್ರಗಳು ದೇವರ ಓಂ ಭೋಗೋಸ್ವಾದಸ್ಸವಿದವರ್ ಬೇರೇರಣ್ಯಂಬರ್ ಗೋದೇವಸಲಿಮೈ ಜಿಯೋಜಂ ಹ್ರೀಂ ಲೈಫಣಮಾನಾಯ ಸ್ವಹ ಕ್ಷಿಪ್ರಪ್ರಸಾದ ವಿಘ್ನೇಶ್ವರಮೂರ್ತಿಯ ಮಹೋ ಕ್ಷಿಪ್ರಪ್ರಸಾದ ಗೌಣಮಾನಾಯ ಸ್ವ ವಿಘ್ನೇಶ್ವರಮೂರ್ತಿರ್ಮೋ ಶ್ರೀ ಗೌಣಮಾನಾಯ ಸ್ವ ವಿಘ್ನೇಶ್ವರಮೂರ್ತಿರ್ಮೋ ಶ್ರೀ ಗೌಣಮಾನಾಯ ಸ್ವ ವಿಘ್ನೇಶ್ವರಮೂರ್ತಿರ್ಮೋ ವಿಘ್ನೇಶ್ವರ ಕಾರ್ಯಕ್ರಮ ಈಗ ಹೈಕೋರ್ಟ್ ಶ್ರೇಷ್ಠತೆ ಬರ್ತಿದೆ ಅಂಥದವರ ಶ್ರೇಷ್ಠವಾದಂಥ ಅಡ್ಡಿಮತ್ತೆ ನಮ್ಮ ಕೊಟ್ಟು ಸೇವೆ ದೇವರ ಸಂತೋಷವಾದ ಸ್ವೀಕಾರವಂತೊಂದು ನಮ್ಮ ವಿಶೇಷವಾದಂಥ ಕಮಿಟಿಗಳ ಮಾತನ್ನು ಕೂಡ ಸೇರೋದು ಐಕ್ಯಮತ್ಯ ದೇವರ ಸಂಧಾನ ತೊಟ್ಟು ಪ್ರತಿಯೊಂದು ಕೂಡ ಜಪನ್ ಅಣಗ ನಮ್ಮ ಬಾಜ್ಯಲಾಣಗ ನೀರೇ ಬರಲ್ಲ ಅಪಗ ಜಪನ್ ಅಣಗ ನಮ್ಮ ತೊಟ್ಟು ನಮ್ಮ ದೀಪಗೂ ಎಣ್ಣೆನೆ ಹೊರಡಾಪಣ ಬೇದವುಲ್ಲ ಪೂಜೆ ಅಂಜದವರ ಓಂಜಂಜ ರೀತಿಯಾದ ಆಹಾರ ಬೋಡೆ ಬೋಡಾಪಣ ಅಂಜದವರ ಪ್ರತಿಯೊಂದು ಕೂಡ ದೇವರ ಸನ್ನಾಮ ಏರ್ಲು ಕೂಡ ಪರಿಪೂರ್ಣ ಇರುತ್ತೆ ಅಂಜದವರ ಶ್ರದ್ಧಾ ಭಕ್ತಿಪೂರ್ವಕವಾದ ಮಕ್ಕ ಸೇವಡ ದೇವರ ಸಂತೋಷವಾದ ಸ್ವೀಕಾರ ಅಂತಂದು ಯಾನೇ ಒಂದು ದೀಪಾದ ಒಬ್ಬೆಂದು ಪಡೆಯ ಸಾಧ್ಯ ಉಂಟ ಯಾನೇ ಒಂದು ಕೊಂಚ ಕೆಲಸಗಾರ ಯಾನೇ ಮಾಡ್ಕೊಳ್ಳೋ ಸಾಧ್ಯ ಉಂಟ ಎಲ್ಲರೂ ಕೂಡ ಸಾಧ್ಯ ಇದ್ದೀವಿ ಏರು ಮರು ಕೂಡ ಅಕಲಿ ಮರು ಕೂಡ ಹಾಕೊಂಡು ಬೇದ ಮನೊಳ್ಳೆ ಎತ್ತದೆ ಮನೆಯ ಸಾಧ್ಯ ಇದ್ದೀವಿ ಅಂಜದವರ ಪ್ರತಿಯೊಂದು ಕೂಡ ಐಕ್ಯವಾಗಿ ಸಮಾನ ನಿರ್ಧಾರದ ವ್ಯವಸ್ಥೆ ಬಂದು ಕೊಡ್ತೇನೆ ದೇವರೇ ಅಂಜದವರ ದೊಡ್ಡ ಶ್ರದ್ಧಾ ಭಕ್ತಿಪೂರ್ವಕವಾದ ಬಾಜಲಾಣಕ ನೀರೇ ಹೊರಡಾಕೊಂಡು ಬೆದ್ದವುಲ್ಲ ಪೂಜೆ ಅಂಜದವರ ಪ್ರತಿಯೊಂದು ಕೂಡ ನನಗ ಚೂರು ಗಮ ತೊಟ್ಟು ಮುಖೋರಿ ನೆತ್ತೆ ಬರ್ಕೊಂಡು ಅಂಡ ಚೂರು ವ್ಯತ್ಯಾಸ ಅನ್ನಂತ ಆ ಗ್ರೂಪ್ ವ್ಯತ್ಯಾಸ ಅನ್ನಂಗ ನಂಗೆ ಬೇದ ಮನ್ಪರಾಕೊಂಡ ಇದು ಅಂಜದವರ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೋಡೆ ಬೋಡಾಕೊಂಡು ಅಂಜದವರ ಆಯ್ಕೆಗೆ ಸಂಬಂಧಪಟ್ಟವಾದ ವಿಚಾರ ಉಂಟು ಅಂಜದವರ ಕೊನೆಗಜ್ಜನ ಬೋಲೋತ್ಸವಡು ಸಮಸ್ಯೆಲ್ಲ ಸಮುಷ್ಟಿಡುತ್ತದೆ ಮಟ್ಟಿನ ಪ್ರಾರ್ಥನೆ ಅವು ಭಗವಂತನ ಆವೇಶ ಸಮಯ అయినే ವಿಷಯತ್ರ ವಿಷಯ ಮಾರಾದ ದೇವರೇ ಮಾತೆಲ್ಲ ದೇವರೇ ಅಮೃತ ಮೊದಲಾದ ಕುಡಿದು ಆ ಅಮೃತ ಗಳಿಗೆ ದೇವರ ರಡ್ಡು ನುಡಿ ಕೂತ್ಕೊಂಡು ಮಾತೆಲ್ಲ ದೇವರ ಭಕ್ತಾಪಾಲಿಕ ದೇವರ ಪ್ರಸಾದ ರೂಪಡು ಆ ಕೊರಗಜ್ಜ ದೇವರು ಆ ದೇವರ ಅನುಗ್ರಹ ಪ್ರಸಾದ ಸಿದ್ಧಿಗಳ ಪಾದ ಸಮಿತಿದ ಅಧ್ಯಕ್ಷರು ಉರ್ಬನ್ ಡಿಸೋಜ, ಗೌರವ ಅಧ್ಯಕ್ಷರು ಸದಾನಂದ ಒಮ್ಮತುಕೆರೆ, ಉಪಾಧ್ಯಕ್ಷರು ಆನಂದ್ ಭಟ್ನಗರ, ಕೋಶಾಧಿಕಾರಿ ಮಾಧವ ಗಟ್ಟಿಕೊಲ್ಯ, ಸಾರಸ್ವತ ಕಾಲನಿ, ಪೂಜಾ ಸಂಚಾಲಕರು ಸುಧೀರ್ ಮಾಡೂರು, ಸುಧೀರ್ ತೊಕ್ಕೋಟು, ಪ್ರಮುಖರು ಸಿರಿಲ್ ಡಿಸೋಜ, ನವೀನ್ ಭಟ್ನಗರ, ಮೋಹನ್ ಸುಭಾಷ್ ನಗರ, ಸಾಜಿದ್ ಉಳ್ಳಾಲ್, ಪುರುಷೋತ್ತಮ್ ಉಳ್ಳಾಲಬೈಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಮಾಡೂರು ಶ್ರೀ ವನದುರ್ಗಾ ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು ದುರ್ಗಾ ನಮಸ್ಕಾರ ಪೂಜೆ ಶುಕ್ರವಾರ ಬೈಯಾಡು நடந்தது. ಮಾಡೂರು ಶ್ರೀ ವನದುರ್ಗಾ ಶ್ರೀ ಅಯ್ಯಪ್ಪ ಭಜನಾ ಮಂದಿರಡು ಶುಕ್ರವಾರ ಕಾಂಡೆ ಪೂಜಾ ವಿಧಿಗಳು ಶುರುವಾಂಡು. ಕಾಂಡೆ ಗಣಹೋಮ ಆದು ಶ್ರೀ ವನದುರ್ಗಾ ಅಪ್ಪೆಗೆ ಬೊಳ್ಳಿಪೀಠ,
ಪ್ರಭಾವಲಿ ಸಹಿತ ಬಿಂಬ ಸಮರ್ಪಣೆಯಾದ ಶ್ರೀದೇವಿಗೆ ಅಲಂಕಾರದೊಟ್ಟಿಗೆ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತಂಡು ಬಯ್ಯಡು ದುರ್ಗ ನಮಸ್ಕಾರ ಪೂಜೆದ ಸಂಭ್ರಮಲು ಶುರುವಾಂಡು. ಚಂದ್ರ
नमस्तस्यै 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 नमो नमः या देवी सर्वभूतेषु ज्योतिरूपेण संस्थिता नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु दुर्गारूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् महाकाली महासरस्वती महादेवी जगन्माता श्री वनदुर्गा देवताभ्यो नमः सान्निध्यमुखेन श्री मनसो विष्णु देवताभ्यो नमः ಅವಿರ್ದು ಬೊಕ್ಕ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ಮಾಡೂರು ಶ್ರೀ ವನದುರ್ಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರು ಚಂದ್ರಶೇಖರ್ ಕೆಪಿ ಬೊಕ್ಕ, ಧರ್ಮಪತ್ನಿ ಶ್ರೀಮತಿ ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ ಧೀರಜ್ ಮಾಡೂರು, ಪ್ರಧಾನ ಅರ್ಚಕರು ಪ್ರಶಾಂತ್ ಶಾಂತಿ, ಗುರುಸ್ವಾಮಿ ಭಾಸ್ಕರ ಕರ್ಕೇರ,
ಊರ 10 ಸಂಸ್ಥೆರು ದುರ್ಗಾ ನಮಸ್ಕಾರ ಪೂಜೆಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಶಿವಪುರದ ಉಲ್ಲಾಯಗ ಬ್ರಹ್ಮಕಲಶೋತ್ಸವದ ಅಂಗವಾದ ಪುದ ಕಾಣಿಕೆದ ತುಳುನಾಡ ತೇರು ಅಂಬಿಕಾರೋಡು ಕೊರಗಜ್ಜನ ಕಟ್ಟೆ ಕೈತಲಿಡ್ದು ಶ್ರೀ ಕ್ಷೇತ್ರಗೆ ಶುಕ್ರವಾರ ನಡಪಾಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ ಶಿವಪುರದ ಉಲ್ಲಾಯಗ ಬ್ರಹ್ಮಕಲಶೋತ್ಸವದ ಸಂಭ್ರಮಲು 23 ತಾರೀಕು ಶುಕ್ರವಾರ ಶುರುವಾದಿತ್ತದು 27 ತಾರೀಕು ಮುಟ ನಡಪೆರವುಂಡು. ಇಂದೇತ ಅಂಗವಾದ ಶುಕ್ರವಾರ ಬೈಯಡು ಪುದೆ ಕಾಣಿಕೆ ಮೆರವಣಿಗೆ ನಡೆತಂಡು. ಪುದೆ ಕಾಣಿಕೆ ತುಳುನಾಡ ತೇರು ಅಂಬಿಕಾ ರೋಡು ಕೊರಗಚ್ಚ ಕಟ್ಟೆ ಕೈತಲರ್ದು ಶ್ರೀ ಕ್ಷೇತ್ರ ಮುಟ ನಡೆತಂಡು. ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವರ್, ಶ್ರೀ ಪಂಜಂದಾಯ, ಶ್ರೀ ಕೊರಗಜ್ಜ ದೈವದ ನರ್ತಕರು ಮಾಯಿಲ ಕುತ್ತಾರ್, ಕಾಪಿಕಾಡ್ ಶ್ರೀ ಮಂತ್ರದೇವತೆ ಸಾನ್ನಿಧ್ಯದ ಪ್ರಶಾಂತ್ ಕಾಪಿಕಾಡ್, ಅಂಬಿಕಾ ರೋಡ್ ಕೊರಗಜ್ಜ ಸೇವಾ ಸಮಿತಿ ಸ್ಥಾಪಕರು ಹರೀಶ್ ರಂಗೋಲಿ ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಪ್ರಕಾಶ್ ಎಚ್, ಶ್ರೀ ಉಮಾಮಹೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರು ದಿನೇಶ್ ರೈ ಕಲ್ಲಿಗೆ, ತೊಕ್ಕೋಟದ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ನ ಟ್ರಸ್ಟಿ ಗಣೇಶ್ ಅಂಚನ್, ತೊಕ್ಕೋಟು ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ, ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಭವಾನಿ ಶಂಕರ್ ಶಾಂತಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ, ಪ್ರಧಾನ ಕಾರ್ಯದರ್ಶಿ ಮೋಹನ್ ಶೆಟ್ಟಿ ಕುಂಪಲ, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರು ಜಗದೀಶ್ ಆಲ್ವಾ ಕುವೆತಬೈಲ್, ವೇದಮೂರ್ತಿ ಲೋಕೇಶ್ ತಂತ್ರಿ, ಗಂಗಾಧರ ಶಾಂತಿ ಗರೋಡಿ, ದೈವಪಾತ್ರಿ ತಾರನಾಥ್ ಗಂಧಕಾಡು, ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಕಣ್ಣೀರ್ತೋಟ, ಹಿರಿಯರು ಸೀತಾರಾಮ ಬಂಗೇರ, ಚಂದ್ರಶೇಖರ ಉಚ್ಚಿಲ್, ಗಣೇಶ್ ಕಾಪಿಕಾಡ್, ಪ್ರಧಾನ ಸಂಚಾಲಕರು ಗಣೇಶ್ ಕೆಎನ್, ಪ್ರವೀಣ್ ಎಸ್ ಕುಂಪಲ,
ಜಗದೀಶ್ ಆಚಾರ್ಯ, ಕೋಶಾಧಿಕಾರಿ ಗಣೇಶ್ ಕೆಎನ್, ಮಹಿಳಾ ಸಮಿತಿ ಅಧ್ಯಕ್ಷರು ಪ್ರಮೀಳಾ ವಿಜಯ್, ದೀಕ್ಷಿತ್ ನಿಸರ್ಗ, ಸತೀಶ್ ದೀಪಂ, ಹೊರೆಕಾಣಿಕೆ ಸಂಚಾಲಕರು ಪುರುಷೋತ್ತಮ ಗಟ್ಟಿ ಪರ್ಯತ್ತೂರ್, ವಿನೋದ್ ಕುಂಪಲ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಈ ಪೊರ್ತು ಅಟ್ಟನೆ ಮಲ್ತಿನ ಧಾರ್ಮಿಕ ಸಬಲೇಸಿನ ಪಿಲಾರು ಮೇಗಿನ ಮನೆ ಪ್ರಗತಿಪರ ಕೃಷಿಕರು ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ತುಡರ್ ಬೆಳಗಾದು ಉದೀಪನ ಮಲ್ತೆರು. ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಪರಮ ಪೂಜಾ ಶ್ರೀ ಶ್ರೀ ಮಾತಾನಂದಮಯಿ ತಂಕ್ಲೆಡುಪ್ಪುನ ಸಂಸ್ಕೃತಿ ಒರಿಪಾವುನ ಬುಲೆಪಾವುನ ಜವಾಬ್ದಾರಿ ನಮ್ಮಡ ಉಂಡು. ನಮ್ಮ ಧಾರ್ಮಿಕತೆಗೆ ಆಕರ್ಷಿತರಾದ ವಿದೇಶದಗಳು ತಂಕ್ಲಾಡೆ ಬರೊಂದುಲ್ಲೆರು. ನಮ್ಮ ಅಂತರಂಗದ ಶಕ್ತಿ ಬುಲೆಯರೆ ಇಂಚಿನ ಶ್ರದ್ಧಾ ಕೇಂದ್ರದ ಅಗತ್ಯ. ಅಲ್ಪ ಧನಾತ್ಮಕ ಶಕ್ತಿ ಸಂಚಯನಾಪನು ಪಂಡಿತು ಆಶೀರ್ವಚನದ ಪಾತ್ರ ಪಂಡಿರು ಒಂದು ಯಾನ ಮೂಲು ಕೇಳುಂಡೆ ಭವಾನಿ ಶಂಕರ ಆರ್ನ ಒಂಜಿ ಮಲ್ಲ ಒಂಜಿ ಸಂಕಲ್ಪ ಪನ್ಪಿರ್ತುಲೆ ಭವ್ಯವಾಯಿನ ದೃಷ್ಟಿ ಓಲುಂಡ ಅಲ್ಪ ದಿವ್ಯವಾಯಿನ ಸೃಷ್ಟಿ ಆಪುಂಡು ಒಂದು ಅಂಚದ ಆಡ ಆ ಮಲ್ಲವಾಯಿನ ಆ ಒಂಜಿ ಆ ದೃಷ್ಟಿ ಇತ್ತು ಅವರು ವಿಶಾಲವಾಯಿನ ದೃಷ್ಟಿ ಎಂಕ್ ಮಾತ್ರ ಎಂದು ಅನುಗ್ರಹತ್ ಸಮಾಜಗುಲಂದು ಅನುಗ್ರಹ ಆವಡು ಪನ್ಪುನಂಚಿನ ನೆಲೆಟ್ಟು ಮಾತ್ರ ಎಲ್ಲ ಒಟ್ಟು ಸೇರ್ಸಾದು ಇನಿ ಎಂಕಲ್ನ ದೇವಸ್ಥಾನ ಅಂದು ಮಾತೆರೆಗ್ಲ ಒಂಜಿ ಆ ಧನ್ಯತಾ ಭಾವನೆ ಉಂಡು. ಒರಿ ಪೊಲ್ಲುನಾಯೇ ಆಡ ಕತ್ತರಿಲ ಉಂಡು ಸೂಜಿಲ ಉಂಡು ಆಯೇ ಕತ್ತೆರ್ತದು ಕುಂಟುನ ಮಾತ ಪಾಡೊಂತೆಗೆ ಆ ಕತ್ತೆರಿನ ಕಾರ್ದಡಿಟ್ಟು ಪಾಡೊಂತೆಗೆ ಅಂಚಿನ ಐನು ಮಾತ ಪೊಲ್ಲೊದು ಸೂಜಿಡು ಪೊಲ್ಲೊಂತೆ ಪೊಲ್ಲು ನೆಡ್ದು ಬೊಕ್ಕ ಸೂಜಿನ ಆಗೊಂಜಿ ಟೊಪ್ಪಿತ್ತುಂಡು ಆ ಟೊಪ್ಪಿಗೆ ಕಂತ ಒಂತೆಗೆ ಐನು ದೂರ ಹೊಡ್ದು ವರಿತು ಒಂತೆಗೆ ಆಯ್ ಬತ್ತಕ್ಕೇನು ಬೇಗೆ ಕತ್ತೆರಿಲ ಸೂಜಿಲ ಒಂಜೇ ಲೆಕ್ಕ ಅಂಡ ಇರು ಕತ್ತೆರ್ತದ ಕತ್ತೆರಿನ ಕಾರ್ದಡಿಟ್ಟು ಪಾಡ್ಬಾರು ಸೂಜಿನ ಟೊಪ್ಪಿಡು ದೀಪರು ದಾಯ ಎಂದಕ್ಕೇನಾಗ ಆಯ್ ಉತ್ತರ ಕೊರ್ಪೆಗೆ ಕತ್ತೆರಿ ದಾದ ಬನ್ಪುಂಡು ಒಂದು ಪಂಡ ಮಾತ ಬೇತೆ ಮಲ್ಪುಂಡು ಕತ್ತೆರ್ತದ ಕುಂಟುಂಡು ಪೂರ ಬೇತೆ ಮನ್ಪುಂಡು ಅಂಡ ಸೂಜಿ ಐನು ಮಾತ ಒಟ್ಟು ಮಂತದ್ದು ಪೊಲ್ಲುಂಡು ಮಾತ ಒಟ್ಟು ಮಲ್ಪುಂಡು ಒಂದು ಪನ್ಪೆಗೆ ಐಕಾದ ಆನೈನು ಟೊಪ್ಪಿಡ್ದೀತೆ ಎಂದು ಅಂಚಾದ ಮಾತ ಓಲು ಒಗ್ಗಟ್ಟುಂಡ ಅಲ್ಪ ಹೆಚ್ಚಿನ ಯಶಸ್ಸು ಹಾಪುಂಡು ಒಂದು. ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಮಂಜುಳಾ ರಾವ್ ಪಾತೆರೊಂದು ಕುಂಪಲದ ಜೋಕ್ಲೇನು ಕುಂಪಲದ ಅಪ್ಪೆಲು ಸಾಂಸ್ಕೃತಿಕವಾದ ಬುಲೆಪಾದರು. ಜೋಕ್ಲೆಗೆ ಇಲ್ಲಡು ಸಮಯ ಕೊರಡು. ಜೋಕ್ಲು ದೇಶದ ಸಂಪತ್ತು ಆವಡು. ಜೋಕ್ಲೇನು ವಾರಗು ವರ ಅಂಡಲ ದೇವಸ್ಥಾನಗಳೇ ತಂದು ಪೋಡು ಪಂಡಿತ ತೆರಿಪಾಯರು. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅದರಲ್ಲಿ ನನಗೆ ಸಂತೋಷ ಆಗ್ತಾ ಇದೆ ನೋಡಲಿಕ್ಕೆ, ಒಂದಷ್ಟು ಹಿರಿಯರ ಜೊತೆಗೆ ತಾಯಂದಿರ ಜೊತೆಗೆ ಇವತ್ತು ಪುಟ್ಟ ಮಕ್ಕಳನ್ನ ಕೂಡ ಇಲ್ಲಿ ನೋಡ್ತಾ ಇದ್ದೇನೆ. ಅದರ ಅರ್ಥ ಕುಂಪಳದಲ್ಲಿ ಸಾಂಸ್ಕೃತಿಕವಾಗಿ ಈ ಮಕ್ಕಳನ್ನ ಬೆಳೆಸುವಲ್ಲಿ ಖಂಡಿತವಾಗಿ ತಮ್ಮ ಶ್ರಮವನ್ನ ಇವತ್ತು ತಾಯಂದಿರು ಹಾಕ್ತಾ ಇದ್ದಾರೆ ಅನ್ನೋದು ನಮ್ಗಿಲ್ಲಿ ಕಾಣ್ತಾ ಇದೆ. ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ, ತಾಯಿಯೇ ಮೊದಲ ಪಾಠಶಾಲೆ, ತಾಯಿ ಏನು ಹೇಳ್ಕೊಡ್ತಾಳೆಯೋ ಅದುವೇ ಮಕ್ಕಳಿಗೆ ವೇದವಾಕ್ಯ ಅಂತ ಹೇಳಿಕೊಂಡು. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದಾಗ ನಮಗೆ ಸಮಯ ಇಲ್ಲ ಅಂತ ನಾವು ಹೇಳ್ತೇವೆ. ಸಮಯ ಇಲ್ಲ ಅನ್ನುವಂಥದ್ದು, ಹಿಂದಿನವರಿಗೆ ಸಮಯ ಇತ್ತು, ಇವತ್ತು ನಮಗೆ ಸಮಯ ಇಲ್ಲ. ಹೌದು, ನಾವೆಲ್ಲರೂ ಹೊರಗೋಗಿ ಕೆಲಸ ಮಾಡ್ತೇವೆ. ಅದರ ಅರ್ಥ ನಮ್ಮ ಮನೆಯಲ್ಲಿ ನಮಗೆ ಸಮಯ ಕೊಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ವಾ? ಇವತ್ತು ನಾವು ಯಾವ ರೀತಿಯ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನ ನಾವು ಮಾಡಬೇಕಾಗತ್ತೆ. ನಮ್ಮ ಮನೆ ಒಳಗಡೆನೆ ನಾವು ತಗೊಳ್ಳುವ, ನಾವು ಹೊರಗಡೆ ಹೋಗೋದು ಬೇಡ. ನಮ್ಮ ಮನೆ ಒಳಗಡೆ ನಾವು ಯಾವ ರೀತಿಯ ವಾತಾವರಣವನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ. ಉಲ್ಲಾಲ ಮೆಸ್ಕಾಂ ಎಇ ಶ್ರೀಮತಿ ನೀನಾ ಸಂದೇಶ್ ಶೆಟ್ಟಿ, ದೇರ್ಲಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ, ಶ್ರೀ ಬಾಲಕೃಷ್ಣ ಮಹಿಳಾ ಸಮಿತಿದ ಅಧ್ಯಕ್ಷರು ಶ್ರೀಮತಿ ಮಮತಾ ಸತೀಶ್, ಕೊಲ್ಯ ಕುಲಾಲ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಲೋಚನಿ ಟೀಚರ್, ಮಹಿಳಾ ಸಮಿತಿ ಗೌರವ ಅಧ್ಯಕ್ಷರು ಶ್ರೀಮತಿ ಲೀಲಾ ಗಟ್ಟಿ ಲೇಸದ ಗದ್ದಿಗೆಡಿತೆರು. ಕುಮಾರಿ ವಂದಿತಾ ಪ್ರಾರ್ಥನೆ ಮಲ್ತೆರು. ಶ್ರೀಮತಿ ಸೌಮ್ಯ ಕುಸುಮಾಕರ್ ಸಭೆ ಎತ್ಕೊಂಡೆರು. ಬಬಿತಾ ಲತೀಶ್ ಸಭೆ ಸುಧಾರಿಕೆ ಮಲ್ತೆರು. ಮಹಿಳಾ ಸಮಿತಿ ಅಧ್ಯಕ್ಷರು ಪ್ರಮೀಳಾ ವಿಜಯ್ ಪ್ರಾಸ್ತಾವಿಕ ಪಾತೆರು ಪಂಡೆರು. ಲೋಲಾಕ್ಷಿ ಸೊನ್ಮೆ ಸಂದಾಯರು. ಅವಿರ್ದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತುಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡು ಗಾಂಧಿನಗರ ಶ್ರೀ ಬಬ್ಬಸ್ವಾಮಿ ದೈವಸ್ಥಾನಡು ಶ್ರೀ ಬಬ್ಬಸ್ವಾಮಿ ಪಕ್ಕ ತನ್ನಿಮಾನಿಗ ದೈವದ ನೇಮದ ಸಂಭ್ರಮಲು ಶುಕ್ರವಾರ ರಾತ್ರಿ ನಡೆತುಂಡು. ಕಾಪಿಕಾಡ್ ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡು ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲ ಗುಳಿಗ ರಾಹು ಗುಳಿಗ ಪಂಚುರ್ಲಿ ಗುಳಿಗ ಬೊಕ್ಕ ಕೊರಗತನಿಯ ದೈವಲದ ನೇಮೋತ್ಸವದ ಅಂಗವಾದ ಶುಕ್ರವಾರ ಕಾಂಡೆ ಕ್ಷೇತ್ರಪಾಲ ಗುಳಿಗ ದೈವದ ನೇಮ ನಡೆತಂಡು. ರಾತ್ರಿಡು ಶ್ರೀ ಬಬ್ಬುಸ್ವಾಮಿ
ತನ್ನಿಮಾನಿಗ ದೈವದ ನೇಮ ನಡತಂಡು.
ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ಸರ್ವ ಸದಸ್ಯರು ಆಡಳಿತ ಸಮಿತಿ ಗುರಿ ಕಾರ್ಯರು 10 ಸಂಸ್ಥೆರು ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ನೇಮೋತ್ಸವದ ಮುತಾಲಿಕೆಡಿದ್ದೇರು. ಮೊಗ್ಗದ ಬಂದುಲೆ ಇಡಗ ಪೊಸಕೊರಲ್ದ ಇನಿತ ಸುದ್ದಿಗೊಂಚಲ ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7.